ಒಳಗೆ ಯಾವ ರೀತಿ ಈ ದೇಶ ಪ್ರೇಮದ ಬಗ್ಗೆ, ದೇಶದ ನಿಷ್ಠೆಯ ಬಗ್ಗೆ ಮತ್ತು ದೇಶದ ಕಟ್ಟಕಡೆಯ ಬಡವರ ಬಗ್ಗೆ ಸಂಘ ಸೇವಾ ರೂಪದಲ್ಲಿ ಕೆಲಸ ಮಾಡ್ತಿದೆ ಅಂತಕ್ಕಂಥದ್ದನ್ನು ಪ್ರತ್ಯಕ್ಷವಾಗಿ ಕಾಣುತ್ತಾ, ಸಂಘದ ಹೊರಗೆ ಇದ್ದಾಗ ಟೀಕೆ ಮಾಡುವಂಥದ್ದು ಬಹಳ ಸುಲಭ. ಆದರೆ ಸಂಘದ ಒಳಗೆ ಹೋಗಿ ಸಂಘ ಮಾಡುವಂಥ, ದೇಶ ಕಟ್ಟುವಂಥ ಕೆಲಸವನ್ನು, ಸಂಸ್ಕಾರವನ್ನು ಉದ್ದೀಪನಗೊಳಿಸುವಂಥ, ದೇಶ ಪ್ರೇಮವನ್ನು ಇನ್ನಷ್ಟು ಗಟ್ಟಿ ಮಾಡುವಂಥ ಮತ್ತು ಕಟ್ಟ ಕಡೆಯ ವ್ಯಕ್ತಿಗೆ ಕೊಡಬೇಕಾದಂಥ ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ಇದರ ಬಗ್ಗೆ ಮಾಡುವಂಥ ಸೇವೆಯನ್ನು ನೋಡಿದಾಗ ಯಾರೆಲ್ಲ ವಿರೋಧ ಮಾಡ್ತಿದ್ದಾರೆ ಅಥವಾ ನಾನು ಕೂಡ ಹಿಂದೆ ವಿರೋಧ ಮಾತಾಡ್ತಿದ್ನೋ ಅಂಥವರೆಲ್ಲ ಸಂಘವನ್ನು ತಿಳಿದುಕೊಂಡು ನಂತರ ವಿರೋಧ ಮಾತಾಡಿದರೆ ಅವರು ಮಾಡುವಂಥ ದೊಡ್ಡ ಉಪಕಾರ ಅಂತ ನಾನು ಭಾವಿಸಿ, ಎಲ್ಲರಿಗೂ ಇಡೀ ದೇಶದ ಜನರಿಗೆ ಸಂಘ ಸಂಪೂರ್ಣವಾಗಿ ಪ್ರೋತ್ಸಾಹ ಕೊಡ್ತಕ್ಕಂಥ, ಸಂಸ್ಕಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಅದನ್ನು ಒಂದು ಉತ್ತಮವಾದ ಕಾರ್ಯದಲ್ಲಿ ಎಲ್ಲರೂ ಕೈ ಜೋಡಿಸಬೇಕು ಅಂತ ನಾನು ಕರೆ ಕೊಡ್ತೇನೆ. RSS ಟೀಕೆ ಮಾಡ್ತಾರೆ, ಗೊತ್ತಿಲ್ಲದೆ ಅಥವಾ ಗೊತ್ತಿದ್ದೇ ಇಲ್ಲ. ಈಗ ಒಂದು RSSನ ಬಗ್ಗೆ ಅಜ್ಞಾನದಿಂದ ಟೀಕೆ ಮಾಡುವಂಥ ವರ್ಗ, ಇನ್ನೊಂದು RSSನ ಶಕ್ತಿಯನ್ನು ಸಹಿಸದೆ ಹೊಟ್ಟೆ ಕಿಚ್ಚಿನಿಂದ ಮಾತಾಡುವಂಥ ವರ್ಗ. ಇದು ಎರಡು ರೀತಿಯ ವರ್ಗ ಇದೆ. ಸೊ ಹೊಟ್ಟೆ ಕಿಚ್ಚಿನಲ್ಲಿ ಮಾತಾಡೋರಿಗೆ ಏನು ಮದ್ದಿಲ್ಲ. ಅಜ್ಞಾನದಿಂದ ಮಾತಾಡೋರು ಒಂದು ಸ್ವಲ್ಪ RSSನ ಒಳಗೆ ಬಂದು ನೋಡಿ ನಂತರ ಮಾತಾಡಲಿ ಅಂತ ನನ್ನ ಸಲಹೆ.